ಉಡುಪಿ ಜಿಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯ 10 ಪ್ರಕಾರಗಳಲ್ಲಿ ವಶಪಡಿಸಿಕೊಂಡ ಸುಮಾರು 15.21 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಸುಟ್ಟು ನಾಶಪಡಿಸಲಾಯಿತು. ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆಯು ನಾನಾ ಠಾಣಾ ವ್ಯಾಪ್ತಿಗಳಲ್ಲಿ ವಶಪಡಿಸಿಕೊಂಡಿರುವ 9 ಕೆಜಿ 937 ಗ್ರಾಂ 209 ಮಿಲಿಗ್ರಾಂ ತೂಕದ ಗಾಂಜಾ, 345 ಗ್ರಾಂ 596 ಮಿಲಿಗ್ರಾಂ ತೂಕದ ಎಂಡಿಎಂಎ ಸಹಿತ 61 ಗ್ರಾಂ 430 ಮಿಲಿಗ್ರಾಂ ಬಿಳಿ ಪೌಡರ್ ಮಾದಕ ವಸ್ತುಗಳನ್ನು ನಂದಿಕೂರು ಕೈಗಾರಿಕಾ ಪ್ರದೇಶದ ಆಯುಷ್ ಎನ್ರೋಟಿಕ್ ಕಂಪನಿಯ ಕುಲುಮೆಯಲ್ಲಿ ನ್ಯಾಯಾಲಯದ ಆದೇಶದಂತೆ ಸುಟ್ಟು ನಾಶಪಡಿಸಲಾಯಿತು. ಕಾರ್ಯಾಚರಣೆಯಲ್ಲಿ ಉಪಸ್ಥಿತರಿದ್ದ ಮಾಧ್ಯಮದೊಂದಿಗೆ ಮಾತನಾಡಿದ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಜಿಲ್ಲಾ ಡ್ರಗ್ ಡಿಸ್ಪೋಸಲ್ ಕಮಿಟಿಯ ಅಧ್ಯಕ್ಷ ಹರಿರಾಮ್ ಶಂಕರ್ ಅವರು ಮಾದಕ ವಸ್ತುಗಳನ್ನು ಉಡುಪಿ ನಗರ, ಮಣಿಪಾಲ, ಪಡುಬಿದ್ರಿ, ಶಿರ್ವ, ಕಾರ್ಕಳ ನಗರ ಠಾಣಾ ವ್ಯಾಪ್ತಿಯ ಸುಮಾರು 10 ಪ್ರಕರಣಗಳಲ್ಲಿ 2021ರಲ್ಲಿ 1 ಪ್ರಕರಣ, 2024ರ 3 ಪ್ರಕರಣ ಮತ್ತು 2025ರಲ್ಲಿ 6 ಪ್ರಕರಣಗಳಲ್ಲಿ ಆರೋಪಿಗಳಿಂದ ವಶಪಡಿಸಿಕೊಳ್ಳಲಾಗಿದೆ. ಹಾಗೂ ವಿದ್ಯಾರ್ಥಿಗಳು ಹೆಚ್ಚಾಗಿ ಮಾದಕ ವಸ್ತುಗಳ ದಾಸರಾಗುತ್ತಿದ್ದಾರೆ. ಮುಂದೆ ಇವರೇ ಪೆಡ್ಲರ್ಗಳು ಆಗುತ್ತಾರೆ. ಮನೆ ಮನೆ ಭೇಟಿಯ ಕಾರ್ಯಕ್ರಮದಡಿ ಈಗಾಗಲೇ ಪೊಲೀಸರು 58,000 ಮನೆಗಳಿಗೆ ಭೇಟಿ ನೀಡುವ ಮೂಲಕ ನಮ್ಮ ಜಾಗೃತ ಪೊಲೀಸರು ಮನೆಯವರ ಸಮಸ್ಯೆಗಳನ್ನು ಆಲಿಸುತ್ತಿದ್ದಾರೆ. ಹಾಗೂ ಹಿಂದೆ ಕೊಲ್ಲೂರು ಭಾಗದ ಕಾಡುಗಳಲ್ಲಿ ಗಾಂಜಾ ಬೆಳೆ ಪತ್ತೆಯಾಗಿದ್ದು ಅರಣ್ಯ ಇಲಾಖೆಯು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಡ್ರಗ್ಸ್ ಅನ್ನು ಮಾನ್ಯ ನ್ಯಾಯಾಲಯ ಪರ್ಮಿಷನ್ ಮೇಲೆ ನಾವು ಅದನ್ನು ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಇವತ್ತು ನಾವು 2021ರದ 1 ಪ್ರಕರಣ, 24ರದ 3 ಪ್ರಕರಣ, 25ರದ 6 ಪ್ರಕರಣ, ಹೀಗೆ ಸುಮಾರು 10 ಪ್ರಕರಣಗಳಿಗೆ ಸಂಬಂಧಪಟ್ಟಾಗಿರುವಂತಹ ಡ್ರಗ್ಸನ್ನು ಇಲ್ಲಿ ಪ್ರಾಪರ್ ಪ್ರೊಸೀಜರ್ ಪ್ರಕಾರ ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ 9 ಕೆಜಿ 937 ಗ್ರಾಮ್ ಗಾಂಜಾ, 345 ಗ್ರಾಮ್ MDMA ಪೌಡರು ಮತ್ತು 61 ಗ್ರಾಮ್ ವೈಟ್ ಪೌಡರ್, ಒಟ್ಟು ಎಲ್ಲ ಸೇರಿ 15.5 ಲಕ್ಷ ಮಾರ್ಕೆಟ್ ಮೌಲ್ಯದ ಡ್ರಗ್ಸನ್ನು ನಾವು ಇವತ್ತು ಪ್ರೊಸೀಜರ್ ಪ್ರಕಾರ ಡ್ರಗ್ ಡಿಸ್ಪೋಸಲ್ ಕಮಿಟಿ, ನಾನು ASP ಕಾರ್ಕಳ ಹರ್ಷ ಮತ್ತು DYSP ಉಡುಪಿ ಪ್ರಭು, ನಮ್ಮದು ಏನು ಆಫೀಸಲ್ ತಂಡ ಇದೆ. ಅದಕ್ಕಿಂತ ಹೆಚ್ಚಾಗಿ ನೀವು ಹೇಳಿದ ವಿಚಾರ, ಎಲ್ಲಿ ಬೆಳೀತಾ ಇದ್ದಾರೆ ಅಂತ ಯಾರು ಮನೆಯಲ್ಲಿ, ತೋಟದಲ್ಲಿ ಅಥವಾ ಟೆರಸ್ ಮೇಲೆ ಬೆಳೆಯುವಂಥದ್ದು ಜನರಲ್ಲಿ ಕಂಡು ಬರಲ್ಲ. ಜಾಸ್ತಿ ಈ ಒಂದು 10-12 ವರ್ಷ ಮುಂಚೆ ಎಲ್ಲ ಉಡುಪಿ ಕಡೆ ಆಗಿರುವಂಥದ್ದು ಕೊಲ್ಲೂರು ಮತ್ತು ಈ ಥರ ಫಾರೆಸ್ಟ್ ಪ್ರದೇಶಗಳಲ್ಲಿ ಗಾಂಜಾ ಅಥವಾ ಈ ಥರ ಗಿಡಗಳು ಬೆಳೆಯುವಂಥದ್ದು ಆವಾಗ. ಈಗ ಪ್ರತಿ ತಿಂಗಳ ಎನ್ಕೋರ್ಡ್ ಮೀಟಿಂಗ್ ಆಗ್ತಿರೋದ್ರಿಂದ, ನಾರ್ಕೋಟಿಕ್ಸ್ ಕೋಆರ್ಡಿನೇಷನ್ ಮೀಟಿಂಗ್ ಆಗ್ತಿರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಪೊಲೀಸು ಮತ್ತು ಡ್ರಗ್ ಸಪ್ಲೈಯರ್ಸು ಎಲ್ಲ ಡ್ರಗ್ ಸಪ್ಲೈಯರ್ಸ್ ಅಂದರೆ ಈ ಮೆಡಿಸಿನ್ ಸಪ್ಲೈಯರ್ಸು, ಸ್ಕೂಲ್ಸ್, ಕಾಲೇಜಸ್ ಎಲ್ಲರೂ ಸೇರಿಕೊಂಡು ಈಗ DC ಅವರ ನೇತೃತ್ವದಲ್ಲಿ ಆ ಮೀಟಿಂಗ್ ಆಗ್ತಿರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೆಗ್ಯುಲರ್ಲಿ ಅವರ ವಾಚರ್ಸಿಂದ ಈ ಥರ ಸಸ್ಪೆಕ್ಟೆಡ್ ಏರಿಯಾಗಳಲ್ಲಿ ಹೋಗಿ ಚೆಕ್ ಮಾಡಿ, ಫೋಟೋಸ್ ಕ್ಲಿಕ್ ಮಾಡಿ ಇದೇ ಕಮಿಟಿಗೆ ರಿಪೋರ್ಟ್ ಕೊಡ್ತೀವಿ. ಸದ್ಯಕ್ಕೆ ಫಾರೆಸ್ಟ್ ಇಲಾಖೆಯಿಂದ ಈ ಥರ ಯಾವುದೇ ರೀತಿಯಲ್ಲಿ ಗಾಂಜಾ ಬೆಳೆಯುವಂಥದ್ರ ಬಗ್ಗೆ ಮಾಹಿತಿ ಕಂಡು ಬಂದಿದೆ. ಮತ್ತು ಈ ಎನ್ಕೋರ್ಡ್ ಮೀಟಿಂಗಲ್ಲಿ ಇದಷ್ಟೇ ಅಲ್ಲ, ಬೇರೆ ಬೇರೆ ಇಲಾಖೆಗಳಿದೆ, ಮೆಸ್ಕಾಮ್ ಇದೆ, ಮತ್ತು ಎಲ್ಲ ಇಲಾಖೆಗಳು ಇದರಲ್ಲಿ ಭಾಗವಹಿಸಿರೋದ್ರಿಂದ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ರೀಡಿಂಗ್ ಹೋದಾಗ ಯಾರಾದರೂ ಎಲೆಕ್ಟ್ರಿಸಿಟಿ ಸಪ್ಲೈಯರ್ ಅವನಿಗೆ ಗೊತ್ತಾಗಿದೆ, ಮೆಸ್ಕಾಮ್ ಎಂಪ್ಲಾಯಿ ಗೊತ್ತಾಗಿದೆ ಅಂತಿದ್ರೆ ಅದು ಸಹ ನಮಗೆ ಬರುತ್ತೆ. ಈ ಸಂದರ್ಭದಲ್ಲಿ ಅಡಿಷನಲ್ SP ಪ್ರಭು DT, ಕಾರ್ಕಳ ASP ಡಾಕ್ಟರ್ ಹರ್ಷ, ಪ್ರಿಯಂವದ, ಪಡುಬಿದ್ರಿ ಠಾಣಾ PSI ಶಕ್ತಿವೇಲು, ಆಯುಷ್ ಎನಿರೋಟೆಕ್ ಸೂಪರ್ವೈಸರ್ ಮಹೇಶ್ ಮತ್ತಿತರರು ಹಾಜರಿದ್ದರು. ರವಿರಾಜ್, V4 ನ್ಯೂಸ್, ಪಡುಬಿದ್ರಿ. ಖುಷಿಯ ನಡುವೆ ಈ ಒತ್ತಡದ ಜೀವನ ದಣಿವು, ಆಯಾಸದಿಂದ ಬಳಲುವಂತೆ ಮಾಡುತ್ತೆ. ಆಯಾಸ ಆಗ್ತಾ ಇದೆಯಾ, ಬಾಯಾರಿಕೆ ಆಗ್ತಾ ಇದೆಯಾ? ಈ ಎಲ್ಲದಕ್ಕೂ ಹೇಳಿ ಗುಡ್ ಬೈ. ಯಾಕಂದ್ರೆ ಇದೀಗ ಇಡೀ ದಿನ ಬಾಯಾರಿಕೆಯಿಂದ ರಿಫ್ರೆಶ್ ಆಗಲು ಬಬಲ್ಸ್ ಕುಡೀರಿ. ಬಬಲ್ಸ್ ಕುಡೀರಿ, ಫ್ರೆಶ್ ಆಗಿರಿ. ಬಬಲ್ಸ್, a splash of happiness.